ಹಾಯ್ ಫ್ರೆಂಡ್ಸ್, ಯಾಣಿಕಲ್ ನಮ್ಮ ಮುಖ್ಯದ ಅಶ್ವಿನ್ ಕಯ್ಯಾರ್ ಇನಿ ನಮ್ಮ ಸ್ಪೆಷಲ್ ವ್ಲಾಗ್ ಇಂಡಿಪೆಂಡೆನ್ಸ್ ವ್ಲಾಗ್ ಆರ್ಪಾರ್ದು ತೂವೊಂದುಳ್ಳೇರು ದಾದ ವ್ಲಾಗ್ ಮಲ್ಪುಂಡ ಬಂದು ನಮ್ಮ ಈ ವ್ಲಾಗ್ ಎಂಚುಂಡು ಪಂಡ ಫುಲ್ ಗೇಮ್ಸ್ ದಾದ ಮಾತ ಉಂಡು ನಮ್ಮ ಮಲ್ಪ ಸೆಟ್ಟಿಂಗ್ ಆತಂಡ ಆ ಸೆಟ್ಟಿಂಗ್ ಯಾನು ತೋಜ್ಪಾವೆ ಎಂಚ ಬಂದು ಅಕಲ ಮಾತ ತೂವೊಂದುಳ್ಳೇರು ಯಾನು ವ್ಲಾಗ್ ಮಲ್ಪುಂಡ ದಾದ ಕತೆ ಬಂದು ಇತ್ತಾಡೆಗೆ ಪೋಯತ್ತ ಐತಾಪರೆಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ. ಸರ್ವರಿಗೂ ಶುಭ ಮುಂಜಾನೆ ಹಾಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವ ಬಂದಿತ್ತು ಬನ್ನಿರಿ, ತ್ರಿರಂಗ ಬಾವುಟ ಹಾರಿಸಿರಿ. ಗುಲಾಮಗಿರಿತನದಿಂದ ವಿಮುಕ್ತಿ ಹೊಂದಿದ ಸುವರ್ಣ ದಿನವಿದು ಸ್ಪಂದಿಸಿರಿ. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಐತಪ್ಪರಯ್ಯವರಿಗೆ ಸ್ವಾಗತಗಳು ಹಾಗೂ ನಮ್ಮ ಊರಿನ ಎಲ್ಲ ಬಂಧು ಬಾಂಧವರಿಗೂ ಸ್ವಾಗತಗಳು. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ದಯವಿಟ್ಟು ಧ್ವಜಾರೋಹಣಗೈಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಡಿಯೋ India is my country. India is my country. And I am proud of its heritage. I shall always try to be worthy of it. I shall give my parents, teachers, and all elders respect and treat everyone with courtesy. To my country and my people, I pledge my devotion. India will be and prosperity. Alone lies my happiness. Stand at ease. Attention. Right song. मेरा मुल्क मेरा देश मेरा है वतन, शांति का उन्नति का प्यार का चमन. मेरा मुल्क मेरा देश मेरा है वतन, शांति का उन्नति का प्यार का चमन. इसके वास्ते रसाद है हे वतन, हे वतन, हे वतन, हे वतन, हे वतन. जाने मन जाने मन. मेरा मुल्क मेरा देश मेरा है वतन, शांति का उन्नति का प्यार का चमन.
ಧ್ವಜಾರೋಹಣವನ್ನು ಮಾಡಿದಂತಹ ಐತಪ್ಪರಯ್ಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯನ್ನು ಅಲಂಕರಿಸಿದ ನನ್ನ ಪ್ರೀತಿಯ ಸ್ನೇಹಿತರೆ, ಸೇರಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇನ್ನು ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನ. ಈ ದಿನ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ. ಅನೇಕ ಮಹಾನಾಯಕರ ತ್ಯಾಗ ಮತ್ತು ದೇಶಭಕ್ತಿಯಿಂದ ನಮಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ. ಮಹಾತ್ಮ ಗಾಂಧಿಯ ಅಹಿಂಸೆಯ, ಭಗತ್ ಸಿಂಗ್ರ ಸಾಹಸದ ಮೂಲಕ, ಸುಭಾಷ್ ಚಂದ್ರ ಬೋಸರ ಶೂರ ವೀರತೆಯಿಂದ ನಮ್ಮ ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಸ್ವಾತಂತ್ರ್ಯ ಅಂದರೆ ಇಷ್ಟ ಬಂದಂತೆ ಮಾಡುವುದಲ್ಲ, ಇದರೊಂದಿಗೆ ಜವಾಬ್ದಾರಿಗಳು ಬರುತ್ತವೆ. ಉತ್ತಮ ವಿದ್ಯಾರ್ಥಿಗಳಾಗಿ ಬೆಳೆದು ದೇಶದ ಜನರಿಗೆ ಉಪಯೋಗವಾಗುವ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ದೇಶವನ್ನು ಸ್ವಚ್ಛವಾಗಿ ಇಡುವುದು, ನೀರನ್ನು ಉಳಿಸಿಕೊಳ್ಳುವುದು, ಮರಗಳನ್ನು ಬೆಳೆಸುವುದು, ಶಿಕ್ಷಕರಿಗೆ ಗೌರವ ಕೊಡುವುದು ಹಾಗೂ ಸಮಾಜಕ್ಕೆ ಸಹಾಯ ಮಾಡುವುದು ದೇಶ ಸೇವೆಯಾಗಿದೆ. ನಾವು ಒಗ್ಗಟ್ಟಿನಿಂದ ಇದ್ದರೆ ನಮ್ಮ ದೇಶ ಮತ್ತಷ್ಟು ಶಕ್ತಿಯಾಗುತ್ತದೆ. ಭಾಷೆ, ಧರ್ಮ, ಸಂಸ್ಕೃತಿ ಬೇರೆಯಾಗಿರಬಹುದು, ಆದರೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಜೈ ಹಿಂದ್, ಜೈ ಭಾರತ್. ಹಾಗೂ ನಮ್ಮ ಅತಿಥಿಗಳಂತ ಚಂದ್ರಹಾಸ ಪೊನ್ನತ್ತೋಡು ಇವರು ಕೂಡ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಬಾರಿಗೆ 80ನೇ ವರ್ಷದ ಈ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಶುಭಾಶಯಗಳು ಎಲ್ಲರಿಗೆ. ಸ್ವಾತಂತ್ರ್ಯೋತ್ಸವ ಅಂದ್ರೇ ನಮಗೆ ಗೊತ್ತಾಗ್ತದೆ. ಅದಕ್ಕಿಂತ ಮೊದಲು ನಾವು ಅನ್ಯ ದೇಶದವರ ಕಪಿಮುಷ್ಟಿಯಲ್ಲಿ ಇದ್ದೆವು. ನಾವ್ಯಾರು ಅದಕ್ಕೆ ಸಾಕ್ಷಿಗಳು ಅಲ್ಲದಿದ್ದರೂ ಚರಿತ್ರೆ ಮುಖೇನ ನಮಗೆ ಅದು ವೇದ್ಯವಾಗ್ತದೆ, ಭಾರತೀಯರು ಯಾವ ರೀತಿ ಸಂಕಷ್ಟದಲ್ಲಿ ಇದ್ದರು ಎಂಬುದಾಗಿ. ಅವರು ಮಾಡಿದಂತಹ ತ್ಯಾಗ ಇರ್ಬೋದು, ಬಲಿದಾನ ಇರ್ಬೋದು, ಇಂದು ಭಾರತದ ಎಲ್ಲ ಪ್ರಜೆಗಳನ್ನು ಸುಖದ ಜಗತ್ತಿನಲ್ಲಿ ಇರುವಂತೆ ಮಾಡಿದೆ. ಹಾಗೆಂದು ಕೇವಲ ಬ್ರಿಟಿಷರ ದಬ್ಬಾಳಿಕೆ ಅಥವಾ ಕೆಲವೊಂದು ದೇಶಗಳ ದಬ್ಬಾಳಿಕೆ ಮಾತ್ರ ಅಲ್ಲ, ಇಂದಿನ ಸಮಾಜದಲ್ಲಿ ಕೂಡ ಇವತ್ತಿನವರೆಗೂ ಕೂಡ ಹಲವು ದೇಶಗಳ ವಿವಿಧ ರೀತಿಯ ಉಪಟಳ ನಮ್ಮ ದೇಶಕ್ಕೆ ಆಗುತ್ತಲೇ ಇರುತ್ತೆ. ಆದರೆ ಈಗಿನ ಪ್ರಧಾನಿ ಇರ್ಬೋದು ಅಥವಾ ಆಡಳಿತ ವ್ಯವಸ್ಥೆ ಇರ್ಬೋದು, ಒಂದು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಿ ಯಾವುದೇ ಶತ್ರುಗಳಿಂದ ತೊಂದರಾಗದಂತೆ ನೋಡಿಕೊಳ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆಯ ಭಾಗ್ಯ. ಅದೇ ರೀತಿ ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರು ಹಗಲಿರುಳೆನ್ನದೇ ಮನೆ ಮಠ ಬಿಟ್ಟು ಯಾವುದೋ ಊರಲ್ಲಿ ಅನ್ನಾಹಾರಕ್ಕೂ ಕೂಡ ಸರಿಯಾದ ಸಮಯ ಇಲ್ಲದೆ ನಿದ್ದೆ ಬಿಟ್ಟು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಅವರ ಒಂದು ಅವಿರತ ಪರಿಶ್ರಮದಿಂದಲೇ ನಾವಿವತ್ತು ಇಲ್ಲೊಂದು ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗಿದೆ. ಹಾಗಾಗಿ ಆ ಸೈನಿಕರಿಗೂ ನಾವು ಅತ್ಯಂತ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಇಂದು ದೇಶದೆಲ್ಲೆಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಬಹಳ ಉತ್ಸಾಹದಿಂದ ಜನರು ಆಚರಿಸ್ತಾ ಇದ್ದಾರೆ. ಯಾವುದೇ ಧರ್ಮ ಆಗಲಿ, ಯಾವುದೇ ಮತ ಆಗಲಿ, ಯಾವುದೇ ಭೇದ ಇಲ್ಲದೆ ಎಲ್ಲರೂ ನಾವು ಭಾರತೀಯರು ಎನ್ನುವಂತಹ ಭಾವನೆಯಿಂದ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸುವುದರಿಂದ ಈ ಒಂದು ಸ್ವಾತಂತ್ರ್ಯೋತ್ಸವದ ಮಹತ್ವ ಏನು, ಅಥವಾ ಇನ್ನು ಮುಂದಕ್ಕೆ ಅಂತಹ ಯಾವುದೇ ಹೊರದೇಶದವರ ದಬ್ಬಾಳಿಕೆ ನಮ್ಮ ದೇಶಕ್ಕೆ ಆಗದ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಮೂಡುವಂತಹ ಕೆಲಸವನ್ನು ಈ ದೇಶ ಇಂದು ಮಾಡ್ತಾ ಇದೆ. ಇದರಿಂದ ನಾವು ತಿಳ್ಕೊಳ್ಬೇಕಾದ್ದು ಏನಂತಂದರೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಮುಂತಾದವುಗಳಿಗೆ ನಾವು ಗೌರವ ಕೊಟ್ಟು ಅದನ್ನು ಉಳಿಸಿ ಬೆಳೆಸುವಂತಹ ಕಾಯಕದಲ್ಲಿ ನಾವೆಲ್ಲರೂ ತೊಡಗಬೇಕು. ನಮ್ಮ ಯುವ ಸಮುದಾಯಕ್ಕೆ ಮುಖ್ಯವಾಗಿ ಬೇಕಾದ್ದು ಅದೇ. ಉತ್ತಮ ಪ್ರಜೆಗಳಾಗಬೇಕು, ಉತ್ತಮ ಸಂಸ್ಕಾರಯುತರಾಗಬೇಕು. ನಮ್ಮ ದೇಶವನ್ನು ಉಳಿಸಿ ಬೆಳೆಸುವಲ್ಲಿ ನಾವೊಂದು
ಬೆನ್ನೆಲುಬಾಗಿ ಸಹಕರಿಸಿ ಅದೇ ರೀತಿ ಉತ್ತಮ ಸಮಾಜವನ್ನು ನಿರ್ಮಿಸಿ ಮುಂದಿನ ಪೀಳಿಗೆ ಕೂಡ ನಾವೊಂದು ದಾರಿದೀಪ ಆಗಬೇಕು. PFC ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಚರಿಸುವುದು ಬಹಳ ಹೆಮ್ಮೆಯ ವಿಷಯ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮವರೆಲ್ಲ ಒಂದು ಒಟ್ಟುಗೂಡಿ ಒಂದು ಸಂಭ್ರಮವನ್ನು ಆಚರಿಸುವುದೇ ಒಂದು ಹಬ್ಬ. ಹಾಗಾಗಿ ಇಂತಹ ಹಳ್ಳಿ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಒಂದು ಸಂಭ್ರಮವನ್ನು ಆಚರಿಸುವಂತಹ PFCಯ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಷ್ಟಪಡ್ತೇನೆ. ಅದೇ ರೀತಿ ಊರಿನವರು ಇನ್ನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಂತಾಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಇನ್ನು ನಮ್ಮ ಕ್ಲಬ್ನ ಮೆಂಬರ್ ಆದಂತಹ ತೀರ್ಥೇಶ್ನಿಂದ ಒಂದು ಭಾಷಣ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಮೈತಬ್ಬರಿ ಹಾಗೂ ಚಂದ್ರಹಾಸಪ್ಪನೇತ್ರವರು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಇಂದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವದಿಂದ ಸ್ಮರಿಸೋಣ. ಇದರೊಂದಿಗೆ PFCKR ವತಿಯಿಂದ ಆಯೋಜಿಸಿರುವ 16ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುಂದಿನ ಕಾರ್ಯಕ್ರಮಗಳಿಗೆ ನಾವು ಸಾಗೋಣ. ನಮ್ಮೊಂದಿಗೆ ಉಪಸ್ಥಿತರಿರುವ ಎಲ್ಲ ಅತಿಥಿಗಳು, ಹಿರಿಯರು, ಪೋಷಕರು ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಧನ್ಯವಾದ ಭಾಷಣವನ್ನು ಮಾಡಿದಂತಹ ತೀರ್ಥೇಶ್ ಅವರಿಗೂ ಧನ್ಯವಾದಗಳು. ಅರೆ 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 ಸಿರಲಿ ಬೇಗ ಎಂತ ಹೊಸ ಹೊಸ ಸಿಹಿ ಸುಖ ಈಗ ನನ್ನ ಖುಷಿಯೊಂದು ತುಮಿಕುವ ಜೋಗ. ಅರೆ ಉಸಿರಲಿ ಬೇಗ ಎಂತ ಹೊಸ ಹೊಸ ಸಿಹಿ ಸುಖ ಈಗ ನನ್ನ ಖುಷಿಯೊಂದು ತುಮಿಕುವ ಜೋಗ. ನಾನೇನಾ ನಿನ್ನ ಜೊತೆ ಜೊತೆಯಾಗಿರು